ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅನ್ನ ಅಕ್ಷರ ಆರೋಗ್ಯ ಇದನ್ನು ಆ ಕಟ್ಟಕಡೆ ವ್ಯಕ್ತಿಗೆ ತಲುಪಿಸುವಂಥದ್ದು ಒಂದು ಸರ್ಕಾರದ ಜವಾಬ್ದಾರಿ. ಆ ಸರ್ಕಾರದ ಜೊತೆ ಒಂದು ಸಂಘ ಸಂಸ್ಥೆ, ಒಂದು ವ್ಯಕ್ತಿ ಕೈ ಜೋಡಿಸಿದಾಗ ಇವತ್ತು ಯಾವ ರೀತಿ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇವತ್ತು ಪುತ್ತೂರಿನ ಈ ಒಂದು ಡಯಾಲಿಸಿಸ್ ಮೆಷಿನ್ನ ಲೋಕಾರ್ಪಣಾ ಕಾರ್ಯಕ್ರಮ. ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಆರೋಗ್ಯ ಕೊಡಲಿಕ್ಕೆ ನಾವು ಬದ್ಧರು ಅಂತೇಳಿ ರಾಟ್ರಿ ಅಂತ ಸಂಸ್ಥೆ ಮುಂದೆ ಬಂದಾಗ ಪುತ್ತೂರಿನ ಜನತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವರ್ಗ ಸುಖವನ್ನು ಕಾಣಬಹುದು ಅಂತೇಳಿ ತೋರಿಸಿಕೊಟ್ಟಿದ್ದೀರ. ಅದಕ್ಕೆ ನಿಮಗೆ ಅಭಿನಂದನೆಗಳು. ಪ್ರತಿಯೊಂದು ಆಸ್ಪತ್ರೆಯನ್ನು ನೋಡಿದಾಗ ರೋಗಿಗಳು ಅವರ ಸಂಬಂಧಿಕರು ಹೇಳುವಂಥದ್ದು ನಾವಲ್ಲಿ ನರಕಯಾತನೆಯನ್ನು ಕಾಣ್ತೇವೆ ಅಂತೇಳಿ. ಆದರೆ ಪುತ್ತೂರಿನ ತಾಲೂಕು ಆಸ್ಪತ್ರೆ ಇವತ್ತು ಅದಕ್ಕೆ ಭಿನ್ನವಾಗಿ ಯಾವ ರೀತಿಯಾಗಿ ಆರೋಗ್ಯ ಸೇವೆಯನ್ನು ಕೊಡ್ಬೋದು, ವೈದ್ಯೋ ನಾರಾಯಣ ಹರಿ ಅಂತ ಹೇಳುವುದಕ್ಕೆ ಯಾವ ರೀತಿಯ ಸಾರ್ಥಕತೆಯನ್ನು ತುಂಬಬಹುದು ಅಂತ ಇಲ್ಲಿಯ ವೈದ್ಯರು ಮತ್ತು ಸಿಬ್ಬಂದಿಗಳು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಬಹಳ ಸಂತೋಷ ಪಡುವಂಥದ್ದು, ಕಟ್ಟ ಕಡೆಯದಾಗಿ ಆ ದುಃಖಿತ ಕುಟುಂಬಗಳ ಸೇವೆ ಮಾಡುವಂಥ 12 ಜನ ನಮ್ಮ ಸಿಬ್ಬಂದಿಗಳನ್ನು ಗೌರವಿಸುವಂಥ ಕೆಲಸ ನನಗೆ ಕೊಟ್ಟಿದ್ದೀರಾ. ಬಹುಶಃ ನಾನು ಅದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ದುಃಖಿತ ಪೀಡಿತ ಆ ಜನಗಳ ಸೇವೆ ಮಾಡುವಂಥ ವ್ಯಕ್ತಿಯೇ ಇವತ್ತು ಈ ಸಮಾಜದಲ್ಲಿ ನಾರಾಯಣ ಆಗಬಲ್ಲ, ಮನುಷ್ಯ ಮಾಧವನಾಗಬಲ್ಲ ಅಂತ ಹೇಳ್ತಾರೆ. ಅಂಥದಕ್ಕೆ ಅಂಥ ಒಂದು ಸಾರ್ಥಕತೆಯನ್ನು ತೋರಿಸುವಂಥ ಕೆಲಸ ಇವತ್ತು ಈ ರಾಟ್ರಿ ಸಂಸ್ಥೆ ಇಲ್ಲಿ ತೋರಿಸಿಕೊಟ್ಟಿದೆ. ಕಳೆದ 5 ವರ್ಷದಲ್ಲಿ ನಾನು ಇಲ್ಲಿ ಶಾಸಕನಾಗಬೇಕಿದ್ರೆ ಇಡೀ ಜಗತ್ತೇ ಕಂಡು ಕೇಳರಿದಂಥ ಆ ಒಂದು ಕೋವಿಡ್ ಇಡೀ ಮಾನವ ಸಮಾಜವನ್ನೇ ತಲ್ಲಣಗೊಳಿಸುವಂಥ ಕೆಲಸ ಮಾಡಿತ್ತು. ಇಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ನನಗೆ ಕೈ ಜೋಡಿಸಿದವರು ಆಸ್ಕರ್ ಆನಂದ್ ಮತ್ತು ಅವರ ತಂಡ. ಏನೇನು ಬೇಕು ಸಂಜೀವ ಮಠಂದವರು ಶಾಸಕನಾಗಿ ಏನು ಕೇಳ್ತಾನೆ ಎಲ್ಲವನ್ನು ಕೊಟ್ಟಿದ್ದೀರಾ ನೀವು. ಕೋವಿಡ್ ಕೇರ್ ಸೆಂಟ್ರಿಗೆ ತಲೆದಿಂಬು ಬೇಕು ಅಂದರೆ ಅದು, ಬೆಡ್ಶೀಟ್ ಬೇಕಾದರೆ ಅದು, ಅಲ್ಲಿ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕಾದು, ಆಕ್ಸಿಜನ್ ಕಾನ್ಸಂಟ್ರೇಟರ್ ಬೇಕಂದರೆ ಅದು. ಈ ಆಸ್ಪತ್ರೆಯಲ್ಲಿ ಪೇಷಂಟ್ಗಳಿಗೆ ಏನೇನು ಬೇಕಾ ಎಲ್ಲ ವ್ಯವಸ್ಥೆಯನ್ನು ಕಳೆದ 5 ವರ್ಷದಲ್ಲಿ ನಮ್ಮ ಎಲ್ಲ ರಾಟ್ರಿ ಸಂಸ್ಥೆಗಳು ಮಾಡಿದೆ. ಬಹುಶಃ ಅವರ ಸೇವೆಯನ್ನು ಇಡೀ ಪುತ್ತೂರಿನ ಜನತೆ ಮತ್ತೊಮ್ಮೆ ಗುರುತಿಸಿ ದೇವರು ನಿಮಗೆ ಇನ್ನಷ್ಟು ಸೇವೆ ಮಾಡಲಿಕ್ಕೆ ಆ ಭಗವಂತ ಮಹಾಲಿಂಗೇಶ್ವರ ಅನುಗ್ರಹ ಕರುಣಿಸಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಕಳೆದ 5 ವರ್ಷದಲ್ಲಿ ನಾನು ಉಲ್ಲೇಖ ಮಾಡಿದೆ, ಕೋವಿಡ್ನಂಥ ಆ ಪ್ಯಾಂಡಮಿಕ್ ಸಾಂಕ್ರಾಮಿಕ ರೋಗ ಬಂದಾಗ ಜನ ಯಾವ ರೀತಿಯಾಗಿ ಮನೆ ಒಳಗಡೆ ಇದ್ದು ಮಾಸ್ಕ್ ಹಾಕಿಕೊಂಡು ತಿರುಗಾಡುವಂಥ ಪರಿಸ್ಥಿತಿಯಲ್ಲಿ ಆ ಜನರಿಗೆ ಆರೋಗ್ಯ ಸೇವೆಯನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಾಗ ಅದರ ಜೊತೆ ಕೈ ಜೋಡಿಸಿದಂಥದ್ದು ಇಂಥ ಸಂಘ ಸಂಸ್ಥೆಗಳು. ಪುತ್ತೂರಿನಂಥ ಈ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಆ 70 ಲಕ್ಷದ ಆಕ್ಸಿಜನ್ ಪ್ಲಾಂಟ್ ಬರುವಂಥದ್ದನ್ನು ನಾವೆಲ್ಲ ನಿರೀಕ್ಷೆ ಮಾಡಲಿಲ್ಲ. ಕ್ಯಾಂಪ್ಕೋದಂಥ ನಮ್ಮ ಬಹುರಾಜ್ಯ ಸಹಕಾರಿ ಸಂಸ್ಥೆ ಅದನ್ನು ಕೊಡಮಾಡುವಂಥ ಕೆಲಸ ಮಾಡಿತ್ತು. ಇಲ್ಲಿಯ ಪೇಷಂಟುಗಳಿಗೆ ನವಚೇತನ ಟ್ರಸ್ಟ್ನವರು, ಸರಿಯಲ್ಲ ಡಾಕ್ಟ್ರೇ, ಆಕ್ಸಿಜನ್ ಕಾನ್ಸಂಟ್ರೇಟ್ರು ಎಷ್ಟು ಬೇಕು ಅಂತೇಳಿ ಇಲ್ಲಿ ಬೇಡ ಅಂತ ಹೇಳುವಾಗಲೂ ಆಕ್ಸಿಜನ್ ಕಾನ್ಸಂಟ್ರೇಟ್ರನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಅದೇ ರೀತಿಯಲ್ಲಿ ಇಲ್ಲಿಯ ಮೂಲಭೂತ ಸೌಲಭ್ಯಕ್ಕೆ ಒತ್ತು ಕೊಟ್ಟು ನಾನು ಕೂಡ ಮೂಲಭೂತ ಸೌಲಭ್ಯ ಇಲಾಖೆಯಿಂದ, ಕರ್ನಾಟಕ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಲಾಖೆಯಿಂದ ಆ ಲ್ಯಾಬೊರೇಟರಿಗೆ ಸಂಬಂಧಪಟ್ಟಂಥ ಲ್ಯಾಬ್ ಆ ಮೆಷಿನರಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದೆವು. ಅದರಲ್ಲಿ ವಿಶೇಷವಾಗಿ ಹುಟ್ಟಿನಿಂದ ಚಟ್ಟದವರೆಗೆ ಆಸ್ಪತ್ರೆ ಬೇಕು. ಆದರೆ ಹುಟ್ಟುವುದು ಆಸ್ಪತ್ರೆಯಲ್ಲಿ, ಸಾಯುವುದು ಹೆಚ್ಚಾಗಿ ಈಗ ಆಸ್ಪತ್ರೆಯಲ್ಲಿ. ಸತ್ತ ಮೇಲೆ ಅವರನ್ನು ಸ್ವರ್ಗಕ್ಕೆ ಕೊಂಡೋಗುವ ಕೆಲಸವನ್ನು ಕೂಡ ಇವತ್ತು ರಾಟ್ರಿಯವರು ಇಲ್ಲಿ ಮಾಡಿದ್ದಾರೆ. ಆ ಸತ್ತಾಗ ಬಹುಶಃ ಹೆಣವನ್ನು ಸಂಸ್ಕಾರ ಮಾಡೋದಕ್ಕೆ ಮುಂಚೆ ಆ ಫ್ರೀಜರನ್ನು, 2 ಫ್ರೀಜರನ್ನು ಮತ್ತೊಂದು ಮೂವೇಬಲ್ ಫ್ರೀಜರನ್ನು ಕೊಟ್ಟು ರಾಟ್ರಿ ಸಂಸ್ಥೆ ಸಮಾಜದಲ್ಲಿರುವಂತಹ ಬಡವನಿಗೂ ಈ ಸೇವೆಯನ್ನು ಕೊಡುವಂಥ ಕೆಲಸ ನಮ್ಮ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದೆ. ಅದಕ್ಕೆ ನಾನು ರಾಟ್ರಿಯನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇನೆ.
ಈ ರೀತಿಯಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಇವತ್ತು ಈ ಆಸ್ಪತ್ರೆಯಲ್ಲಿ ಒಂದು ಹೊಸತನವನ್ನು ಸಮಾಜಕ್ಕೆ ಪರಿಚಯಿಸುವ ಕೆಲಸ ನಮ್ಮ ವೈದ್ಯರ ಜೊತೆ ನಮ್ಮ ರೋಟರಿ ಸಂಸ್ಥೆ ಕೂಡ ಮಾಡಿದೆ. ಇಂತಹ ರೋಟರಿ ಸಂಸ್ಥೆ ಇವತ್ತು ಪುತ್ತೂರಿನ ಜನತೆಯ ಆ ಒಂದು ಅವಿಭಾಜ್ಯ ಅಂಗವಾಗಿ ರೋಟರಿ ಬ್ಲಡ್ ಬ್ಯಾಂಕ್ ಇರ್ಬೋದು, ಮುಂದೆ ನಡೆಯುವಂಥ ಕಣ್ಣಿನ ಆಸ್ಪತ್ರೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು ಇವತ್ತು ಆ ಪುತ್ತೂರಿನ ಜನಸಾಮಾನ್ಯರೊಟ್ಟಿಗೆ ನಾವಿದ್ದೇವೆ ಅಂತೇಳಿ ಆ ದಾನಿಗಳ ಸಹಕಾರದಿಂದ ಕೈ ಜೋಡಿಸಿಕೊಂಡು ಇಂಥ ಮಹತ್ ಕಾರ್ಯವನ್ನು ಮಾಡುವಂಥ ಕೆಲಸ ಆಗಿದೆ. ಕಳೆದ 5 ವರ್ಷದಲ್ಲಿ ಬಹುಶಃ ನಮ್ಮ ARS ಆರೋಗ್ಯ ರಕ್ಷಾ ಸಮಿತಿಯವರು ರಫೀಕ್ ಇದ್ದಾರೆ, ನಮ್ಮ ವಿದ್ಯಾ ಗೌರಿ ಇದ್ದಾರೆ, ಉಲ್ಲೇಖ ಮಾಡಿದರು. ದಿನನಿತ್ಯ ಈ ಆಸ್ಪತ್ರೆಗೆ ಬಂದು ಇಲ್ಲಿ ರೋಗಿಗಳ ಜೊತೆ ವೈದ್ಯರ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಟುಕೊಂಡು ಇಲ್ಲಿಯ ಮೂಲಭೂತ ಸೌಲಭ್ಯವನ್ನು ಕೂಡ ಈಡೇರಿಸಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಹೀಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಂಥ ಕೆಲಸ ರೋಟರಿ ಸಂಸ್ಥೆ, ಪುತ್ತೂರಿನ ಸಂಘ ಸಂಸ್ಥೆಗಳು, ಒಂದಷ್ಟು ದಾನಿಗಳು ಮಾಡುವ ಜೊತೆಯಲ್ಲಿ ಇವತ್ತು ಸರ್ಕಾರ ಕೂಡ ಬಹುಶಃ ನಮ್ಮ ಇಂದಿನ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ KV ರಾಜೇಂದ್ರ ಅವರು ಈ ಆಸ್ಪತ್ರೆಗೆ ಬಂದಾಗ, ಪುತ್ತೂರಿಗೆ ಬಂದಾಗ ನಾನೊಂದು ಬೇಡಿಕೆಯನ್ನಿಟ್ಟಿದ್ದೆ. ನಿಮ್ಮ ಹಳೆಯ ತಾಲೂಕು ಆಫೀಸ್ ಸರ್, ಅದು ಹಳೆಯ ತಾಲೂಕು ಆಫೀಸಿನ ರೆಕಾರ್ಡ್ ರೂಮ್, ನಿಮ್ಮ ತಾಲೂಕು ಆಫೀಸನ್ನು ಪೂರ್ತಿ ನಾನು ಆಸ್ಪತ್ರೆಗೆ ರೆಕಾರ್ಡ್ ಮಾಡಿ ಕೊಟ್ಟಿದ್ದೇನೆ. ಒಳ್ಳೆಯ ಒಂದು ರೆಕಾರ್ಡ್ ರೂಮು ಇದೆ, ಬ್ರಿಟಿಷರ ಕಾಲದ ಒಂದು ಕಟ್ಟಡ ಇದೆ, ಆ ಕಟ್ಟಡವನ್ನು ರಿನೋವೇಷನ್ ಮಾಡಬೇಕು, ಏನಾದರೂ ಕೊಡುಗೆ ಕೊಡಿ ಅಂತ ಹೇಳಿದಾಗ NDRF ಯೋಜನೆ ಅಡಿಯಲ್ಲಿ ಅದಕ್ಕೆ ಪೂರ್ತಿ ಅನುದಾನವನ್ನು ಕೊಡುವಂಥ ಕೆಲಸ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದರು. ಅದರ ಪರಿಣಾಮ ಇವತ್ತು 100 ವರ್ಷದ ಕಟ್ಟಡ ಇವತ್ತು ನಿನ್ನೆ ಆದ ಕಟ್ಟಡದಾಗಿ ರೂಪುಗೊಳ್ಳಲಿಕ್ಕೆ ಕಾರಣ ಆಗಿದೆ. ಅದು ಇವತ್ತು ಆಸ್ಪತ್ರೆಯ ಒಂದು ಅಸೆಟ್ ಆಗಿ ಪರಿಣಮಿಸಿದೆ. ಅದಕ್ಕೆ ಪೂರಕವಾಗಿ ಅಲ್ಲಿ ಇವತ್ತು ವೈದ್ಯಕೀಯ ಸೇವೆಯನ್ನು ಕೊಡುವಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಆಸ್ಪತ್ರೆ 300 ಬೆಡ್ಡಿನ ಆಸ್ಪತ್ರೆ ಆಗಬೇಕು ಅಂತೇಳಿ ಈಗಾಗಲೇ ಉಲ್ಲೇಖ ಮಾಡಿದರು ನಮ್ಮ ಶಾಸಕರು. ನಾನು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಲ್ಲಿ ಮೊದಲು ಮೆಡಿಕಲ್ ಕಾಲೇಜನ್ನು ಬೇಡಿಕೆ ಇಟ್ಟಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಅವರು ಉಲ್ಲೇಖ ಮಾಡಿದರು, ಮೊದಲು ಮೆಡಿಕಲ್ ಹಾಸ್ಪಿಟಲ್ ಮಾಡಿ ಅಂತೇಳಿ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅನುಮತಿ ಕೊಡಬೇಕಿದ್ರೆ ಅಲ್ಲಿ ಒಂದಷ್ಟು ಆಸ್ಪತ್ರೆ ಮೆಡಿಕಲ್ ಕಾಲೇಜಿಗೆ ಪೂರಕವಾದಂಥ ವ್ಯವಸ್ಥೆಗಳು ಇರಬೇಕು ಅಂತೇಳಿ 300 ಬೆಡ್ಡಿನ ಆಸ್ಪತ್ರೆಗೆ ಮೊದಲು ಕಾಯಕಲ್ಪ ಮಾಡಿ ಅಂತ ಹೇಳಿದಾಗ ಇಲ್ಲಿ 5 ಎಕರೆ ಜಾಗವನ್ನು ತಾಲೂಕು ಆಫೀಸು, ಸಬ್ ಜೈಲು, ಸಬ್ ರಿಸ್ ಆಫೀಸು, ಅಂಬೇಡ್ಕರ್ ಭವನಕ್ಕೆ ಕಾಯ್ದಿರಿಸಿದ ಜಾಗ, PWD ಜಾಗ ಎಲ್ಲವನ್ನು ಈ ಆಸ್ಪತ್ರೆಗೆ ಇವತ್ತು ರಿಸರ್ವೇಷನ್ ಮಾಡುವ ಮುಖಾಂತರ ಒಂದು ಸುಸಜ್ಜಿತವಾದಂಥ ಪುತ್ತೂರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಜಿಲ್ಲೆಯ ಕೇಂದ್ರ ಆದಾಗ ಇಲ್ಲಿ ಏನೇನು ಮಾಡಬೇಕೋ ಆ ಎಲ್ಲವನ್ನು ಮಾಡಲಿಕ್ಕೆ ಈ ಆಸ್ಪತ್ರೆಗೆ ಜಾಗವನ್ನು ಕಾಯ್ದಿರಿಸುವಂಥ ಕೆಲಸವನ್ನು ಮಾಡಿದೆವು. ಆ ಮುಖಾಂತರ ಈ ಆಸ್ಪತ್ರೆ ಇವತ್ತು ಪುತ್ತೂರು, ಸುಳ್ಯ, ಕಡಬ, ಬೆಳ್ತಂಗಡಿ ಭಾಗದ ಒಂದು ಸಬ್ ಡಿವಿಷನ್ ಕೇಂದ್ರ ನಮ್ಮ ಪುತ್ತೂರು. ಈ ಪುತ್ತೂರು ಭಾಗದ ಎಲ್ಲ ಜನತೆಗೆ ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಆ ವೈದ್ಯಕೀಯ ಸೇವೆಯನ್ನು ಕೊಡಲಿಕ್ಕೆ ಇವತ್ತು ಸ್ಥಳಾವಕಾಶವನ್ನು ಮಾಡಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಹೇಳಿದಾಗೆ ಆ ಎಲ್ಲ ಯೋಜನೆಗಳು ಕಾರ್ಯಗತ ಆಗಲಿ ಅಂತೇಳಿ. ಆ ಯೋಜನೆಗಳೆಲ್ಲ ಕಾರ್ಯಗತ ಆದಾಗ ಖಂಡಿತ ಜನ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೇವೆ. ಇವತ್ತು ಚಿಕ್ಕಪ್ಪ ನಾಯ್ಕರಂತವರು 90 ವರ್ಷದ ಯುವಕರು ಇಲ್ಲಿ ಇರಬೇಕಿದ್ರೆ ಅವರ ಆರೋಗ್ಯ ಕಾರಣ. ಅದಕ್ಕೆ ಅಂಥ ಆರೋಗ್ಯ ಎಲ್ರಿಗೂ ಸಿಗಬೇಕು. ಅಂಥ ಆರೋಗ್ಯವನ್ನು ಕೊಡುವಂಥ ಕೆಲಸ ಈ ಆಸ್ಪತ್ರೆ ಮುಖಾಂತರ ಆಗಲಿ. ಅದೇ ರೀತಿಯಲ್ಲಿ ಇವತ್ತು ಈ ಡಯಾಲಿಸಿಸ್ ಮೆಷಿನ್ ಆರಂಭದಲ್ಲಿ 5 ವರ್ಷದ ಹಿಂದೆ 2 ಮೆಷಿನ್ ಇತ್ತು ಅಲ್ಲ ಡಾಕ್ಟ್ರೆ? 2 ಇತ್ತು. ಇವತ್ತು 12 ಮೆಷಿನ್ ಆಗಿದೆ. 12 ಮೆಷಿನ್ ಆಗಿದೆ ಅಂದರೆ ಇಲ್ಲಿ ರೋಗಿಗಳು ಜಾಸ್ತಿ ಆಗಿದ್ದಾರೆ ಅಂತೇಳಿ ನೀವೆಲ್ಲ ಭಾವಿಸ್ಬೋದು. ಸಹಜವಾಗಿ ಆಗಿದ್ದಾರೆ. ನಮ್ಮ ಲೈಫ್ ಸ್ಟೈಲ್ ಆಗಿದೆ, ಜಂಕ್ ಫುಡ್, ನಮ್ಮ ಈ ಬೇರೆ ಬೇರೆ ವ್ಯವಸ್ಥೆಯಿಂದ ಒಂದಷ್ಟು ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಅದು ಕಡಿಮೆ ಆಗಬೇಕು, ನಮ್ಮ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಗಬೇಕು. ಆದರೆ ಅನಿವಾರ್ಯವಾಗಿ ರೋಗ ಬಂದಾಗ ಇಲ್ಲಿ ವ್ಯವಸ್ಥೆಗಳು ಕೂಡ ಆಸ್ಪತ್ರೆಯಲ್ಲಿ ಇರಬೇಕು ಅಂತೇಳಿ ಇವತ್ತು 12 ಮೆಷಿನ್ಗಳನ್ನು ಇವತ್ತು ಇಲ್ಲಿ ನಾವು ಇನ್ಸ್ಟಾಲ್ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಒಟ್ಟು ಇವತ್ತು ಒಂದು ಈ ಆಸ್ಪತ್ರೆಯ ಇತಿಹಾಸದಲ್ಲಿ ಪುತ್ತೂರಿನ ಜನತೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ದಿನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ, ಇವತ್ತು ವಿಶೇಷವಾಗಿ ವಿನಾಯಕ ಕುಡ್ವ ಮತ್ತು ನಮ್ಮ ವಿಶ್ವಾಸನೆಯವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವರ್ಷದ ಕೊನೆಗೆ ನಾವು ಪ್ರಸ್ತಾಪವನ್ನು ಸಲ್ಲಿಸಿದರೂ ವಿಶ್ವಾಸನೆಯ ಮುಖಾಂತರ ಇಂಥ ದೊಡ್ಡ ಕೊಡುಗೆ ಸಿಕ್ಕಿದೆ ಅಂತೇಳಿ. ಅದರ ಜೊತೆಯಲ್ಲಿ ನಮ್ಮ ಆಸ್ಕಾರ್ ಆನಂದ್ ಮತ್ತು ನಮ್ಮ ವಿಲ್ಸನ್ ಪ್ರಭಾಕರ್ ಅವರು, ನಮ್ಮ
ವಿವೇಕಾನಂದ ಕಾಲೇಜಿನ ನಾನು ಕಲಿತಂಥ ವಿವೇಕಾನಂದ ಕಾಲೇಜಿನ ಪ್ರಿನ್ಸಿಪಾಲ್ರು ಅವರಿಗೂ ಮತ್ತು ಮೇಡಮ್ ರಾಜೇಶ್ವರಿ ಅವರಿಗೂ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಸೇವೆ ಇನ್ನೂ ಕೂಡ ಪುತ್ತೂರು ತಾಲೂಕಿನ ವಿವಿಧ ಆಸ್ಪತ್ರೆಗಳಿಗೆ ಲಭಿಸಲಿ. ಅದೇ ರೀತಿಯಲ್ಲಿ ನಾವು ಪಾಣಾಜೆಯಲ್ಲಿ 12 ಕೋಟಿಯ ಒಂದು ಹೈಟೆಕ್ ಆಸ್ಪತ್ರೆಯನ್ನು ಗ್ರಾಮಾಂತರ ಭಾಗದಲ್ಲಿ ಕೂಡ ನಾನು ಶಿಲಾನ್ಯಾಸ ಮಾಡಿದ್ದೇನೆ. ಅಲ್ಲಿಯೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ವ್ಯವಸ್ಥೆಗಳು ಬೇಕಾದಾಗ ಅಲ್ಲಿಗೂ ಕೈ ಜೋಡಿಸಿ ಉಪ್ಪಿನಂಗಡಿಯಲ್ಲಿ ಸುಮಾರು 5 ಕೋಟಿಯ ಕಟ್ಟಡ ಕಟ್ಟಿ ಅಲ್ಲಿ ಎಲ್ಲ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂಥ ಕೆಲಸ ಮಾಡಿದ್ದೇವೆ. ಅಲ್ಲಿಗೂ ನಿಮ್ಮ ಅವಶ್ಯಕತೆ ಇದೆ. ವಿಟ್ಲ ನಮ್ಮದೇ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಕೂಡ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ, CSC, ಅಲ್ಲಿ ಕೂಡ ಒಂದಷ್ಟು ಅವಶ್ಯಕತೆಗಳಿದೆ. ಇದನ್ನು ಈಡೇರಿಸುವ ಮುಖಾಂತರ ಆ ಜನರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸುವಂಥ ಕೆಲಸ ರೋಟರಿ ಸಂಸ್ಥೆ ಮಾಡಲಿ ಅಂತೇಳಿ ಹಾರೈಸಿದ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನಾಡಿಸಲು ಜೈ ಹಿಂದ್. ಧನ್ಯವಾದಗಳು ಸರ್ ತಮ್ಮ ಪ್ರೀತಿಯ ಮಾತುಗಳಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ನಮ್ಮ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ AVG English Medium School located in Alappuzha, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School and unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.